annual day. Dance is a symbol of communication which brings an innermost feeling. In India, it is believed that it is a form of worship through which a dancer can reach the Almighty. We do have an Indian tradition down the ages, welcoming is a sense of oneness. Meditation is a period of time set aside, contemplate the Lord, listen to Him, and allow Him to permeate our spirit. Now, I like to call upon our student to say the prayer. Let's begin this day with the Almighty blessing. Now, I like to call upon our student to say the prayer. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲ
ಬೆಳಕಿಲ್ಲ ನೀನಿಲ್ಲದೆ ನನ್ನ ಬದುಕಿನ ಹಗಲಲ್ಲಿ ಬಾ ದೇವ ಈ ಹಗಲಲ್ಲೂ ಏಕಾಂತವೇ ನೀನಿರದ ಮನೆಯಲ್ಲಿ ನಾನ್ಯಾರೋ ಈ ಮನೆಯ ಸಂಕೇತಕ್ಕೋ ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ Divine of the presence of God. Now, I would like to invite Mrs. Dhanalakshmi Gatti, member of Jilla Panchayat, and all other guests to light the lamp. असतोर्मा सद्गमया तमसोर्मा ज्योतिर्गमया मृत्योर्मा अमृतङ्गमया ॐ शान्ति शान्ति शान्तिः. ಶಿಕ್ಷಕರು, ಊರಿನವರು, ಪೋಷಕರು ಹಾಗೂ ಮಕ್ಕಳ ಶ್ರಮವಿರುತ್ತದೆ. ಇದೀಗ ನಾವು 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೀವಿ. ಈ ಸಭಾ ವೇದಿಕೆಯಲ್ಲಿ ಅಂಬಳಮಗೂರು ಗ್ರಾಮದ ಪ್ರಥಮ ಪ್ರಜೆ ನನ್ನ ಮಿತ್ರರು ಆದ ಮೊಹಮ್ಮದ್ ರಫೀಕ್ ಅವರು ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಆಡಳಿತ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರು. ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಆಡಳಿತ ಮಂಡಳಿ ಪರವಾಗಿ ಸರ್ವ ರೀತಿಯಲ್ಲಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇನ್ನೂರು ಅತಿಥಿ ಶಶಿಪ್ರಭಾ ಡಿ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯರು, ಅವರು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಶಾಸಕರು ಹಾಗೂ ಮಾಜಿ ಸಚಿವರಾದ UT ಖಾದರ್ ಅವರು ಈಗ ತಾನೇ ಬರ್ತೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ BM ಫಾರೂಕ್, ಮೆಂಬರ್ ಆಫ್ ವಿಧಾನ ಪರಿಷತ್, ಅವರು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಆದ ನನ್ನ ಮಿತ್ರರು ಆದ ಮೊಹಮ್ಮದ್ ಬೋನು ಮಳಾರ್, ಇವರು ಈಗ ತಾನೇ ಬರಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇನ್ನೂರು ಅತಿಥಿಯಾಗಿ ನಮ್ಮ ಈ ವಾರ್ಡಿನ ಸದಸ್ಯರಾದ ಮೊಹಮ್ಮದ್ ಇಕ್ಬಾಲ್, ಅಂಬಳಮಗೂರು ಗ್ರಾಮ ಪಂಚಾಯತ್ ಸದಸ್ಯರು, ಅವರನ್ನು ನಾನು ನನ್ನ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ರವಿ ನಾಯಕ್, ಇನ್ಸ್ಪೆಕ್ಟರ್, ಕೊಣಾಜೆ ಪೊಲೀಸ್ ಸ್ಟೇಷನ್, ಅವರು ವರ್ಗಾವಣೆಗೊಂಡಿದ್ದಾರೆ. ಅವರು ಬರುವುದಿಲ್ಲ. ಅವರನ್ನು ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಆಡಳಿತ ಕಮಿಟಿಯ ಗವರ್ನಿಂಗ್ ಕೌನ್ಸಿಲರ್ ಆದ ನಮ್ಮ ಸಂಜೀವ್ ಶೆಟ್ಟಿ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. Now I would like to call Mrs. Sujay ma'am to give away the flower. ಈ ಸಂಸ್ಥೆಯ ಕೋಶಾಧಿಕಾರಿಯಾದ ನನ್ನ ತಂದೆ ಕೊರಗಪ್ಪ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. Now I would like to call ನಾವತಿ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. Now I would like to call ಕಾರ್ಯದರ್ಶಿ ಯಾದ ಹೇಮಲತಾ ಎಂ ಶೆಟ್ಟಿ, ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. Now I would like to call Miss Ramya ma'am. ಪೊಸಕರನ್ನ ಶಿವ್ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅದೇ ರೀತಿ ಹಬ್ಬಕ್ಕ ಚಾನೆಲ್ನ ಶಶಿಧರ್ ಬೊಯ್ಯತಲ್ ಅವರು, ಇಲ್ಲಿ ಎಲೆಕ್ಟ್ರಿಕಲ್ ಇದು ಮಾಡಿದವರು ನಮ್ಮ ವಿನ್ಸಿ ಅವರು ಇದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಎಲ್ಲ ನನ್ನ ಪೋಷಕ ಹಾಗೂ ಬಂಧು ಮಿತ್ರರನ್ನು ಒಂದೇ ಇದರಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ
Last but not the least, I want to welcome our correspondent, Mr. Mohan Das Shetty sir. Now I would like to call our headmistress, Mrs. Aishwarya Lakshmi ma'am, to give away the flower. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಅಂಬ್ಲಮಗೂರು ಗ್ರಾಮದ ಮದಕ ಎಂಬಲ್ಲಿ 2003-2004 ಶೈಕ್ಷಣಿಕ ವರ್ಷದಲ್ಲಿ ಸ್ಥಾಪನೆಗೊಂಡು ನಿರಂತರವಾಗಿ ಕಳೆದ 16 ವರ್ಷಗಳಿಂದ ಜ್ಞಾನ ಕೈಂಕರ್ಯವನ್ನು ನೀಡುತ್ತಾ ಬಂದಿರುವ ವಿದ್ಯಾಸಂಸ್ಥೆಯೇ ವಿದ್ಯಾರತ್ನ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಈ ಪುಟ್ಟ ವಿದ್ಯಾಸಂಸ್ಥೆಯು ಶಾಲಾ ವಾಹನ ಸೌಕರ್ಯ, ಕಂಪ್ಯೂಟರ್, ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿ ಮತ್ತು ಪೀಠೋಪಕರಣ ಮುಂತಾದ ಬಹುತೇಕ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. 2017-18ನೇ ವರ್ಷದ ಕ್ರೀಡೋತ್ಸವವು 3/1/2018ರಂದು ಶಾಲಾ ವಠಾರದಲ್ಲಿ ಜರುಗಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಅಂಬ್ಲಮಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಹಮ್ಮದ್ ರಫೀಕ್ ರವರು ವಹಿಸಿಕೊಂಡಿದ್ದರು. ದೀಪವನ್ನು ಬೆಳಗಿಸುವುದರ ಮೂಲಕ ಅಂದಿನ ಕ್ರೀಡೋತ್ಸವವನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷರು ಹಾಗೂ ಸಂಚಾಲಕರಾದ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿಯವರು, ಶಾಲಾ ಕಾರ್ಯದರ್ಶಿಯಾದ ಶ್ರೀಮತಿ ಹೇಮಲತಾರವರು, ಶಾಲಾ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಕಳೆದ ಸಾಲಿನ ಪ್ರತಿಭಾ ವಿಜ್ಞಾನ ದಾವಣಗೆರೆಯವರು ನಡೆಸಿದ ಚಿತ್ರಕಲೆ, ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ರಾಷ್ಟ್ರ, ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆಂದು ಹೇಳಲು ಸಂತೋಷಪಡುತ್ತೇನೆ. Second prize goes to Fatima Ziana. First standard A section, first prize goes to Samia Selaba.
ಬಹುಶಃ ನನಗೆ ಅನಿಸ್ತಾ ಇದೆ, ಅಧ್ಯಕ್ಷರಲ್ಲಿ ಹೇಳ್ತಾ ಇದೆ, ನಾನು ಮೊದಲು ಅವರಿಗೆ ಅಭಿನಂದಿಸ್ತೇನೆ, ಅವರಿಬ್ಬರನ್ನು ಕೂಡ, ದಂಪತಿಗಳನ್ನು ಮತ್ತು ಅವರ ಮಾತಾಪಿತೃಗಳನ್ನು. ಒಂದು ಸಾಮರಸ್ಯತೆ ಏನಿದೆ ಅಥವಾ ಐಕ್ಯತೆಯ ಸಂದೇಶವನ್ನು ಕೊಡುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮುಂದೆ ಕೂಡ ಎಲ್ಲ ದೇವರುಗಳ ಅನುಗ್ರಹ ಇದ್ದು ಅವರ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂಬುದಾಗಿ ಎಲ್ಲ ಜನರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ಪ್ರಥಮದಲ್ಲಿ ನೋಡಿದ್ರಿ ಮಕ್ಕಳು ಬಹಳ ಒಂದು ಉತ್ತಮವಾದಂತಹ ಸ್ವಾಗತ ನೃತ್ಯವನ್ನು ಮಾಡೋದ್ರ ಮೂಲಕ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ಅವರು ಸ್ವಾಗತಿಸಿದರು. ತದನಂತರ ಈ ಶಾಲೆಯ ಮುಖ್ಯೋಪಾಧ್ಯಾಯರು 1 ವರ್ಷ ಈ ಶಾಲೆ ಮತ್ತು ಈ ವಿದ್ಯಾಸಂಸ್ಥೆ ನಡೆದು ಬಂದಂಥ ದಾರಿಯನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಾವಿಲ್ಲಿ ಬಂದಿರುವಂಥ ಪೋಷಕರು ಸ್ವಲ್ಪ ಆದರೂ ಗಮನಿಸಬೇಕು, ನಮ್ಮ ಮಕ್ಕಳು ಯಾವ ರೀತಿಯ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ, ನಮ್ಮ ಮಕ್ಕಳು ಮತ್ತು ಇತರ ಮಕ್ಕಳಲ್ಲಿರುವಂಥ ಪ್ರತಿಭೆ ಏನು, ಇಲ್ಲಿ ಕಲ್ತಿರುವಂಥ ಮಕ್ಕಳು ಒಬ್ಬರಿಗಿಂತ ಒಬ್ಬರು ಉತ್ತಮ ರೀತಿಯ ಒಂದು ಸಂಸ್ಕಾರದೊಂದಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಮುಂದಿನ ಜೀವನಕ್ಕೆ ಬುನಾದಿಯನ್ನು ಹಾಕ್ತಾ ಇದ್ದಾರೆ ಅಂತೇಳಿ. ಇದರ ಮಟ್ಟದಲ್ಲಿ ಮತ್ತೊಂದು ನನಗೆ ನೆನಪಾಯಿತು, ಯಾಕಂದರೆ ನಾನು ಕೂಡ ಒಬ್ಬಳು ಸಾಮಾಜಿಕ ಕಾರ್ಯಕರ್ತೆ. ಈ ಶಾಲೆಗೆ ಹದಿಹರೆಯದ ವಯಸ್ಸು ತುಂಬಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಅಡೋಲಸೆಂಟ್ ಏಜ್ ಅಥವಾ ಟೀನ್ ಏಜ್ ಅಂತೇಳಿ. ಯಾಕಂತ ಹೇಳಿದರೆ 1 to 12 ಇಟ್ ಈಸ್ ನಂಬರ್ಸ್, 1 2 3 4 5 6. ಆದರೆ ಯಾವಾಗ 13ಗೆ ಬಂದು ಇಂಗ್ಲೀಷಲ್ಲಿ ಮುಟ್ತೇವ ಅಲ್ಲಿ ಶುರುವಾಗುತ್ತೆ ಮಕ್ಕಳ ಟೀನೇಜ್, ಅಂದರೆ ಹದಿಹರೆಯದ ವಯಸ್ಸು. ಈಗೆಲ್ಲ ನೋಡಿರ್ಬೋದು, ಚೇರೆಲ್ಲ ಫುಲ್ಲಾಗಿ ಆಚೆ ಈಚೆ ದೊಡ್ಡವರು ಓಡುವ ಮಧ್ಯೆ ಇಲ್ಲಿ ಓಡಾಡ್ತಾ ಇರುವಂಥ ಪುಟ್ಟ ಮಕ್ಕಳು ಮತ್ತು ಹದಿಹರೆಯದ ಮಕ್ಕಳೇ ಓಡಾಡುವಂಥದ್ದು. ತಮ್ಮ ಪೇರೆಂಟ್ಸ್ ಜೊತೆ ಇರ್ಬೋದು ಅಥವಾ ತನ್ನ ಸ್ನೇಹಿತರನ್ನು, ತನ್ನ ಹಳೆ ವಿದ್ಯಾರ್ಥಿಗಳನ್ನು, ಸ್ನೇಹಿತರನ್ನೆಲ್ಲ ಭೇಟಿ ಮಾಡಲಿಕ್ಕೆ. ಸ್ನೇಹಿತರೆ, ಒಂದು ವಿದ್ಯಾಸಂಸ್ಥೆ ಕಟ್ಟಿ ಬೆಳಗಬೇಕಿದ್ರೆ ಬಹಳಷ್ಟು ಅದರಲ್ಲಿ ಆ ಕಟ್ಟಿದಂತಹ ಸಂಸ್ಥೆಯ ಮೇಲ್ವಿಚಾರಕರಿರ್ಬೋದು ಮತ್ತು ನಿಮ್ಮೆಲ್ಲರ ಪರಿಶ್ರಮ ಬೇಕಾಗ್ತದೆ. ಈ ಎಲ್ಲವನ್ನು ಕಟ್ಟಿಕೊಂಡು ಮಾಡಿರುವಂಥ ಒಂದೇ ಒಂದು ಸದುದ್ದೇಶ ಒಂದೇ, ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವಾದಂತಹ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು, ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೇವೆ ನಾವು, ವ್ಯಾಲ್ಯೂಯೇಬಲ್ ಎಜುಕೇಷನ್ ಅಂತೇಳಿ. ಇಂಥ ಒಂದು ಶಿಕ್ಷಣ ನಮಗೆ ಯಾವಾಗ ಮನೆಯ ಪಕ್ಕದಲ್ಲೇ ದೊರೆಯುತ್ತಾ, ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಈಗಿರುವ ಸಂಖ್ಯೆ ಅದು ಡಬ್ಬಲ್ ಆಗಲಿಕ್ಕೂ ಸಾಕು. ಅಂಥ ಒಂದು ಉತ್ತಮ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ಕಲಿಸ್ತಾ ಇದ್ದೀರಾ. ನಾನು ಹೇಳಿರುವಂಥದ್ದು, ಟೀನೇಜ್ ಇರುವಂಥ ಈ ಸಂಸ್ಥೆ 13ರಿಂದ 14ನೇ ವರ್ಷಕ್ಕೆ ಪಾದಾರ್ಪಣೆ ಏನೋ ಮಾಡ್ತಾ ಇದೆ. ಆದರೆ ಇವತ್ತು ಬಹಳಷ್ಟು ನಾವೆಲ್ಲ ಪೋಷಕರು ಕೂತಿದ್ದೇವೆ, ನಾನು ಅಧ್ಯಕ್ಷರು ಮಾತಾಡಿಕೊಳ್ತಾ ಇದ್ದೇವೆ, ಮಕ್ಕಳ ಇವತ್ತು ಬಟ್ಟೆಗಳನ್ನು ನೋಡಿಕೊಂಡು ಭಾಳ ಕಲರ್ಫುಲ್ಲಾಗಿ ನಮ್ಮ ಪೇರೆಂಟ್ಸಿಗೆಲ್ಲ ಎಷ್ಟು ಕಿರಿಕಿರಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೆಚ್ಚಿನವರಲ್ಲೇ ಅಥವಾ ಹೊಸತ್ತೆ ಹಾಕಿರ್ಬೋದು, ಎಲ್ಲರೂ ಅವರು ಹೊಸ ತಗೊಳ್ತಾರೆ, ನನಗೆ ಬೇಕು, ಅಥವಾ ಯಾವುದೋ ಒಂದು ಮದುವೆಗೆ ಹಾಕಿರುವಂಥದ್ದು. ನಮ್ಮ ಕಾಲ ಹೇಗಿತ್ತು ಎಂಬುದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಆದರೆ ಈಗ ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಂಸ್ಕಾರ, ಅವರ ಪ್ರತಿಭೆಗಳಿಗೆ ಅನಾವರಣ ಹೇಗೂ ಶಾಲೆಯಲ್ಲಿ ಸಿಗುತ್ತೆ. ಆದರೆ ನಮ್ಮ ಪೇರೆಂಟ್ಸ್ ರೋಲ್, ಪೋಷಕರ ಪಾತ್ರ ಏನು ಎಂಬುದನ್ನು ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಅದನ್ನು ಖಂಡಿತವಾಗಿ ನಾವು ಗಮನಿಸಬೇಕು. ಎಲ್ಲ ಕಡೆ ಕೇಳಿ ಬರುವಂಥದ್ದು ಒಂದೇ, ಮಕ್ಕಳು ದಾರಿ ತಪ್ತಾ ಇದ್ದಾರೆ, ನನ್ನ ಮಗ ಚೆನ್ನಾಗಿದ್ದ, ನನ್ನ ಮಗಳು ಚೆನ್ನಾಗಿದ್ಲು, ಆದರೆ ಅವರ ಜೊತೆ ಸೇರಿಕೊಂಡು ಹಾಗೆ ಆದ್ಲು, ಇವನ ಜೊತೆ ಸೇರಿಕೊಂಡು ಹೀಗೆ ಆದ. ಖಂಡಿತವಾಗಿಯೂ ಇಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ, ಮನೆಯ ಮೊದಲ ಪಾಠ ಶಾಲೆ ಇನ್ನೊಂದು ಕಡೆಯಲ್ಲಿ ಹೇಳ್ತೇವೆ. ಯಾವಾಗ ಮಕ್ಕಳಿಗೆ ಬಾಲ್ಯದಲ್ಲೇ ಮನೆಯಲ್ಲೇ ನಿಮ್ಮ ಜಾತಿ, ನಿಮ್ಮ ಧರ್ಮದ ಸಂಸ್ಕಾರವನ್ನು ಚೆನ್ನಾಗಿ ಕಲಿಸಿಕೊಂಡು ಆ ಮಗುವಿನ ಮೇಲೆ ಕಾಲಿ ನೀವು ಕೊಡುವಂಥ ಊಟ, ಪಾಠ, ಅವರು ಹಾಕುವ ಬಟ್ಟೆ, ಅವರ ತೊಡುವಂಥ ಬ್ಯಾಗ್, ಪುಸ್ತಕ, ಚಪ್ಪಲಿ, ಕೊನೆಯ ಘಟ್ಟದಲ್ಲಿ ಬರುವಂಥದ್ದು ಚಪ್ಪಲಿ. ನಿಮ್ಮ ಮಗುವಿಗೆ ಒಂದು 10 ವರ್ಷ ತನಕ ಒಂದು ಚಪ್ಪಲಿಯನ್ನು ಹುಡುಕಬೇಕಿದ್ರೆ ನಾವು ಮಂಗಳೂರಿಗೆ ಅಥವಾ CC ಮಾಲಿಗೆ ಎಲ್ಲಾದರೂ ಹೋದರೆ ಬೆಳಿಗ್ಗಿನಿಂದ ಮಧ್ಯಾಹ್ನ ಗಂಟೆ ತನಕ ತಗೊಳ್ತೇವೆ. ಅದೇ ಆ ಮಗು ತನ್ನ ಶಾಲೆಯನ್ನು ಬಿಟ್ಟು ಯಾರ ಜೊತೆ ಇದೆ, ಯಾರ ಸಂಪರ್ಕದಲ್ಲಿದೆ, ಏನು ಮಾಡ್ತಾ ಇದೆ, ಇದನ್ನು ನಾವು ಪೋಷಕರು ತಿಳ್ಕೊಳ್ಳುವಂಥ ಜ್ಞಾನ ಇಲ್ಲ. ನಾವು ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಸೋಷಿಯಲ್ ಸರ್ವಿಸ್ ಮಾಡಬೇಕಿದ್ರೆ ಹೇಳ್ತಾ ಇದ್ದೆವು, ಮನೆ ಒಂದು 3 ಬಾಗಿಲು ಧಾರಾವಾಹಿಗಳ ಹಿಂದೆ ಇದ್ದೇವೆ ಅಂತೇಳಿ. ಆದರೆ ನನಗೆ ಈಗ ಅನಿಸ್ತದೆ, ಈಗ ಎಜುಕೇಷನ್ ಬೇಕಾಗಿಲ್ಲ, ನಮ್ಮ ಕೈಯಲ್ಲಿರುವಂಥ ಒಂದು ಜಂಗಮವಾಣಿ ಏನು ಮೊಬೈಲ್ ಪ್ರಪಂಚದಲ್ಲಿ ನಾವು ಇದ್ದೇವೆಯಾ, ಅದು ಇದ್ದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಎಂಬುದರ ಬಗ್ಗೆ ಪರಿಜ್ಞಾನ ಮಕ್ಕಳಿಗೆ ಬಿಡಿ. ನಾವು ಬ್ಯುಸಿ, ನಾನು ಗಮನಿಸ್ತಾ ಇದ್ದೇನೆ, ನಾವು ನಮ್ಮ ಫೋಟೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ, ಸೆಲ್ಫಿಗಳಿರ್ಬೋದು, ಬೇರೆ ಬೇರೆ ಬಂದಿರುವಂತಹ ಅಪಪ್ರಚಾರದ ಮಾತುಗಳು ಅಥವಾ ಬೇರೆ ಬೇರೆ ಬರುವಂಥ ಸಂದೇಶಗಳನ್ನು ಅದನ್ನು ಓದುವಷ್ಟು ಕೂಡ ನಮಗೆ ಪುರ್ಸೊತ್ತಿಲ್ಲ.
ಅದು ಯಾವುದೇ ಯೋಜನೆಗಳಿರ್ಬೋದು, ಸರ್ಕಾರದ ಯೋಜನೆಗಳಿರ್ಬೋದು, ಅಥವಾ ಸರ್ಕಾರೇತರ ವಿಚಾರಗಳಿರ್ಬೋದು, ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವೆಲ್ಲರೂ ಕೂಡ ಇವತ್ತಿನ ಯುಗದಲ್ಲಿ ಫಾರ್ವರ್ಡ್ ಮಾಡೋದ್ರಲ್ಲೇ, ಅಂದರೆ ಅದನ್ನು ಮುಂದಕ್ಕೆ ಯಾರಿಗೆ ಕಳಿಸೋದು, ಯಾರ ಮನೆ ಮುರಿಯುವಂಥದ್ದು, ಇದರಲ್ಲೇ ಬ್ಯುಸಿಯಾಗಿ ಹೋಗಿದ್ದೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮಗಿಂತ ಎಷ್ಟು ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ದಿನ ಆದರೂ ಯೋಚನೆ ಮಾಡಿದ್ದೇವಾ? ಗೊತ್ತೇ ಇರೋದಿಲ್ಲ. ಇತ್ತೀಚೆಗೆ ನನಗೆ ಬಹಳ ಹೇಳ್ಕೊಳ್ಳಿಕ್ಕೂ ಕೂಡ ನೋವು ಅನ್ನಿಸ್ತದೆ. ಆದರೂ ಕೂಡ ಇಂಥ ಸಮಯ ಸಂದರ್ಭ ಸಿಕ್ಕಾಗ ನಾನು ಹೇಳಲೇಬೇಕಾಗ್ತದೆ. ಬರೀ 1 ತಿಂಗಳ ಹಿಂದೆ ನಡೆದಿರುವಂಥ ಘಟನೆ, ಇದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ, ಬಹುಶಃ ಇದೇ ಗ್ರಾಮದಲ್ಲಿ, ಭಾಳ ಒಂದು ನೋವಿನ ಸಂಗತಿ. ಇದೇ ಗ್ರಾಮದಿಂದ ನಾನೊಂದು ಕಾರ್ಯಕ್ರಮ ಅಲ್ಲ, ಬಹುಶಃ ಸಾಮಾಜಿಕ ಕಾರ್ಯಕರ್ತನಾಗಿದ್ಕೊಂಡು ಸಮಾಜಪರ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡಂಥ ಒಬ್ರು ಇಲ್ಲ. ಅವರಿಗೆ ಖಂಡಿತ ದೇವರು ಸದ್ಗತಿಯನ್ನು, ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ಹೋಗಬೇಕಿದ್ರೆ ನಮ್ಮದೇ ಒಂದು ಪರಿಸರದಲ್ಲಿ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಒಂದು ಹದಿಹರೆಯದ ಹೆಣ್ಣು ಮಗಳು, ನಾನು ಯಾಕೆ ಪೋಷಕರು ನಿಮಗೆ ಕಿವಿ ಮಾತನ್ನು, ಇದು ಸಂದರ್ಭ, ಇವತ್ತು ನಮ್ಮ ಸಂಘಟಕರು ವಾರ್ಷಿಕೋತ್ಸವದಂಥ ಸಂದರ್ಭದಲ್ಲಿ ಕೇವಲ ನಿಮ್ಮ ಮಕ್ಕಳ ಡ್ಯಾನ್ಸಿಗೆ, ನಿಮ್ಮ ಮಕ್ಕಳು ಪಡ್ಕೊಂಡಂಥ ಪ್ರೈಸಿಗೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಪಾಪ ಅಧ್ಯಕ್ಷರಲ್ಲಿ ಕೂತಿದ್ದಾರೆ, ಅವರು ಮುಳ್ಳಿನ ಮೇಲೆ ಕೂತಾಗೆ ನಮಗೆ ಕಾಣ್ತಾ ಇದೆ. ಅಲ್ಲಿ ಅರೇಂಜ್ಮೆಂಟ್ ಆಗಲಿಲ್ಲ, ಇಲ್ಲಿ ಚೇರ್ ಕಡಿಮೆ ಇದೆ, ಏನಾಗುತ್ತಾ, ಕತ್ತಲೆ ಆಗುತ್ತಾ ಅಂತೇಳಿ. ಇದರ ಪರಿಶ್ರಮವನ್ನು ನಾವು ಪೋಷಕರು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ಹದಿಹರೆಯದ ಹೆಣ್ಣು ಮಕ್ಕಳು, ಆ ಹುಡುಗಿ ಯಾವುದೋ ಒಂದು ರೀತಿಯ, ನನಗೆ ಹೇಳಲಿಕ್ಕೂ ಕಷ್ಟ ಅದನ್ನು, ಯಾಕಂತೇಳಿದರೆ ಓಪನ್ ಅಪ್ ಆಗಿ ಹೇಳಿದರೆ, ಆದರೆ ಒಂದು ಸುಶಿಕ್ಷಿತ, ಒಂದು ಶಿಕ್ಷಣವನ್ನು ಹೊಂದಿರುವಂಥ ಕುಟುಂಬದ ಒಂದು ಹೆಣ್ಣು ಮಗಳು, ಅವಳು ಸಂಜೆ ಹೊತ್ತಿಗೆ ತನ್ನ ಮನೆಯನ್ನು ಬಿಟ್ಟು ಹೋದದ್ದು, ರಾತ್ರಿವರೆಗೆ ಬರುವ ತನಕ ಕೂಡ ತಂದೆ ತಾಯಿಯ ಗಮನಕ್ಕೆ ಗೊತ್ತಿಲ್ಲ. ಎಲ್ಲ ಒಂದು ಸಿಕ್ಕಿದ್ರು, ಸ್ವಲ್ಪ ಎಲ್ಲ ನಿಮ್ಮಂಥ ಒಳ್ಳೆಯ ಮನಸ್ಸಿನವರೆಲ್ಲ ಹೆಲ್ಪ್ ಮಾಡಿದರು. ಅವಳು ತನ್ನ ಸ್ಥಿಮಿತದಲ್ಲಿರಲಿಲ್ಲ, ನೋಡುವಾಗ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಹೆಣ್ಣು ಮಗಳು. ನಾನಿವತ್ತು ಗಂಡು ಮಕ್ಕಳ ಕತೆ ಹೇಳ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗುವನ್ನು ನಮಗೆ ಮನೆಗೆ ಅವಳನ್ನು ಏನು ಹೇಳ್ತಾರೆ, ಮೋಟಿವೇಶನ್ ಮಾಡಿ, ಅವಳ ಮನೆಯಲ್ಲಿ ಅವಳ ಪೇರೆಂಟ್ಸ್ ಯಾರು ಅಂತೇಳಿ ಹೇಳಿ, ನಮಗೆ ಸುಮಾರು 8ರಿಂದ 9 ಗಂಟೆ ಆಗಿದೆ ಅವಳ ಮನೆಯನ್ನು ಹುಡುಕಬೇಕಿದ್ರೆ. ಆದರೆ ಮನೆಗೆ ಹೋಗಬೇಕಿದ್ರೆ ತಂದೆ ತಾಯಿಗೆ ಗೊತ್ತಿಲ್ಲ ತನ್ನ ಹೆಣ್ಣು ಮಗಳು ಎಲ್ಲಿ ಹೋಗಿದ್ದಾಳೆ. ಅವಳೆಲ್ಲ ಒಂದು ಆಂಟಿಯ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದಾಳೆ. 9 ಗಂಟೆ ತನಕ ಅವಳಿಗೆ ಕಾಲ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಆ ಹುಡುಗಿ ತನ್ನ ಸ್ಥಿಮಿತದಲ್ಲಿಲ್ಲ. ಹಾಗಾದರೆ ಸುಶಿಕ್ಷಿತಳು ಹುಡುಗಿ ಕೂಡ ಚೆನ್ನಾಗಿ ಕಲ್ತಿದ್ದಾಳೆ, ಒಳ್ಳೆ ಒಂದು ಫ್ಯಾಮಿಲಿಯಿಂದ ಬಂದಿರುವಂಥ ಹೆಣ್ಣು ಮಗಳವಳು. ಹಾಗಾದರೆ ಎಲ್ಲಿ ವಿದ್ಯಾರ್ಥಿಗಳು ದಾರಿಯನ್ನು ತಪ್ತಾ ಇದ್ದಾರೆ, ಎಲ್ಲಿ ದಾರಿ ತಪ್ಪಿ ಹೋಗ್ತಾ ಇದೆ ಎಂಬುದನ್ನು ನೋಡಬೇಕು. ಇವತ್ತೆಲ್ಲ ಡ್ರಗ್ಸ್ ಮಾಫಿಯಾ, ದುಶ್ಚಟಗಳು, ಅದು ಇದು. ಖಂಡಿತ ನಮ್ಮ ಜನ್ರೇಷನ್ ಬೆಳೆದಾಗೆ, ಸಮುದಾಯ ಬೆಳೆದಂತೆಲ್ಲ, ನಾಗರಿಕತೆ ಬೆಳೆದಾಗೆ, ನಮ್ಮ ಆಧುನಿಕತೆ ಬೆಳೆದಂತೆಲ್ಲ ನಮ್ಮ ಸಂಸ್ಕಾರಗಳು, ಸಂಸ್ಕೃತಿಗಳು ಬೆಳೀತಾ ಹೋಗ್ತದೆ. ಆದರೆ ಇದನ್ನು ಅಡ್ಡದಾರಿಗೆ ಹೋಗುವಾಗ ದಯವಿಟ್ಟು ಪೋಷಕರಲ್ಲಿ ಒಂದು ಕಿವಿ ಮಾತು, ನೀವೇನು ಟೆನ್ಷನ್ ಮಾಡಿ 100 ಹರಕೆಯನ್ನು ನಿಮ್ಮ ಮಕ್ಕಳಿಗಾಗಿ ಹೇಳಬೇಕಾಗಿಲ್ಲ. ನಾನು ಈಗಾಗಲೇ ಹೇಳಿದಾಗೆ, ನೀವು 100 ಸಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಥವಾ 110 ಹರಕೆಗಳನ್ನು ಹೊರುವುದ ಬದಲು ನಿಮ್ಮ ಮಕ್ಕಳ ಜೊತೆ ದಿವಸಕ್ಕೆ 5ರಿಂದ 10 ನಿಮಿಷ, ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳುವಂಥದ್ದು ಮಕ್ಕಳು ಬಂದ ಕೂಡಲೇ ಟ್ಯೂಷನ್ನು, TV, ಮೊಬೈಲು, ಅವರದ್ದೇ ಆದಂಥ ಲೋಕದಲ್ಲಿದ್ದರೆ ನಾವು ಅಮ್ಮಂದಿರು ಅಥವಾ ತಂದೆಯರು, ಪೋಷಕರೆಲ್ಲ ನಾವು ನಮ್ಮದೇ ಪ್ರಪಂಚದ ಬ್ಯುಸಿಯಲ್ಲಿರ್ತೇವೆ. ನಾನು ಪ್ರತಿ ಪೋಷಕರಲ್ಲಿ ಹೇಳೋದು 5ರಿಂದ 10 ನಿಮಿಷ ಆ ಮಕ್ಕಳಲ್ಲಿ, ಅದು ಕೂಡ ಸ್ಪೆಷಲ್ ಆಗಿ ಟೀನೇಜಲ್ಲಿ ಇರುವಂಥ ಮಕ್ಕಳ ಜೊತೆ ಕಳೆದರೆ ಅವರ ಮನಸ್ಸಿನ ಎಲ್ಲವನ್ನ ನಿಮಗೆ ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಷ್ಟು ವಿಚಾರಗಳನ್ನೇನೋ ನನಗೆ ನನ್ನ ತಂದೆ ತಾಯಿ ನನ್ನನ್ನು ಒಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿ ಆಗುತ್ತೆ. ಇಲ್ಲದಿದ್ದರೆ ಸರಿಯಾಗಿ ಮಾತಾಡ್ತಾ ಇರುವಂಥದ್ದು ನಮ್ಮ ಪೋಷಕರು. ಇಂಥ ವಾರ್ಷಿಕೋತ್ಸವನ ಮಕ್ಕಳ ಡಿಮ್ಯಾಂಡಾ ಅಥವಾ ಮಕ್ಕಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದರೆ ಮಾತ್ರ ನಮ್ಮ ಪೋಷಕರು ಅಂದರೆ ತಂದೆ ತಾಯಿಗಳು ಅಲರ್ಟ್ ಆಗ್ತೇವೆ, ಅದು ಯಾರು ಆಗಿರ್ಬೋದು. ಅದರಿಂದ ದಯವಿಟ್ಟು ಇಂಥ ಒಂದು ಪುಟ್ಟ ಅವರ ಜೊತೆ ನೀವು ಸಂಬಂಧಗಳನ್ನು ಏರ್ಪಡಿಸಿದಾಗ ಅವರು ಹೋಗುವಂಥ ಹೆಜ್ಜೆ ಚೆನ್ನಾಗಿರುತ್ತೆ, ಅವರು ಅವರು ನಡೆಯುವಂಥ ದಾರಿ ಚೆನ್ನಾಗಿರುತ್ತೆ. ಅವರ ಸುತ್ತಲಿರುವಂಥ ನಮ್ಮ ಮೇಡಮ್ ಯಾವಾಗಲೂ ಹೇಳೋದು, ನಿಮ್ಮ ಸುತ್ತಲೂ ಒಂದು ಕೋಟೆಯನ್ನು ಕಟ್ಟಿಕೊಳ್ಳಿ ಅಂತೇಳಿ. ಅದು ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ಲ, ಆ ಕೋಟೆಯೊಳಗಡೆ ಯಾರೆಲ್ಲ ಬೇಕೋ ಅಷ್ಟೇ ಲಿಮಿಟೇಷನಲ್ಲಿ ಇರಬೇಕು ಅಂತೇಳಿ. ಅದರಲ್ಲಿ ತನ್ನ ತಂದೆ ತಾಯಿಗೆ ಮೊದಲ ಆದ್ಯತೆ, ಫ್ರೆಂಡ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ವೆಲ್ ವಿಷರ್ಸ್ ಇರ್ಬೋದು. ಆ ಕೋಟೆಯ ಒಳಗಡೆ ಸುಭದ್ರವಾಗಿ ಯಾವಾಗ ಒಂದು ವಿದ್ಯಾರ್ಥಿ ಬೆಳೀತಾನ, ಅವನ ವಿದ್ಯಾರ್ಥಿ ಜೀವನ ಬಹಳಷ್ಟು ಸಫಲವಾಗಿ ನಡೆಯುತ್ತೆ. ಜೊತೆಗೆ ಇಂಥ ವಿದ್ಯಾಸಂಸ್ಥೆಯಲ್ಲಿ ಪಡೆದಂತಹ ಶಿಕ್ಷಣದ ಮೌಲ್ಯ ಕೂಡ ಸಮಾಜಕ್ಕೆ ಅವರು ತಿಳಿಸ್ತಾರೆ. ಮುಂದಿನ ದಿನಗಳ ಯಾವುದೇ ಶಿಕ್ಷಣ ಸಂಸ್ಥೆಗಳಿರ್ಬೋದು ಸ್ನೇಹಿತರೆ, ಇಲ್ಲಿ ಕೂತಿರುವಂಥ ನಾನೆಲ್ಲ ಪೇರೆಂಟ್ಸಿಗೆ, ಪೋಷಕರಿಗೆ ಹೇಳುವಂಥದ್ದು, ನಿಮ್ಮ ಮಕ್ಕಳು ವಿದ್ಯಾಸಂಸ್ಥೆಯಲ್ಲಿ ಇರುವ ತನಕ ಆ ಶಾಲೆಯ ಆಸ್ತಿ.
ಇಲ್ಲಿಂದ ಕಲಿತು ಮುಂದೆ ತನ್ನ ಉತ್ತರೋತ್ತರ ಶಿಕ್ಷಣವನ್ನು ಮುಗಿಸಿದ ಮೇಲೆ ಅವರ ಮನೆಯ ಆಸ್ತಿ ಆಗ್ತಾರೆ, ಸಮಾಜದ ಆಸ್ತಿ ಆಗ್ತಾರೆ. ಅವರದ್ದೇ ಆದಂಥ ಒಂದು ಕುಟುಂಬಕ್ಕೆ, ಅವರದ್ದೇ ಆದಂಥ ಒಂದು ಸಮಾಜಕ್ಕೆ ಒಂದು ಅತ್ಯುನ್ನತವಾದಂಥ ಅಧಿಕಾರವನ್ನು, ಸ್ಥಾನವನ್ನು ಇಟ್ಕೊಂಡು ಅವರ ಜೀವನ ಖಂಡಿತವಾಗಿಯೂ ಚೆನ್ನಾಗಿ ನಡೀತದೆ. ಅದಕ್ಕೆ ನಾವು ನೀವೆಲ್ಲ ಸಹಕರಿಸೋಣ. ಬಹುಶಃ ವಿಶೇಷವಾಗಿ ಇವತ್ತು ನಾವು ಮಾತಾಡಲೇಬೇಕು ಇಲ್ಲಿಯ ನನ್ನ ಮೋಹನವರನ್ನು. ಇಲ್ಲಿ ಅಧ್ಯಕ್ಷರು ಪ್ರತಿ ಸಲ ವಿನೂತನವಾಗಿ ಶಾಲೆಯಲ್ಲಿ ಇಲ್ಲಿರುವ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಮೂಲಕ ಮತ್ತು ಇಲ್ಲಿಯ ಶಿಕ್ಷಕ ವೃಂದ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕೇತರರಿರ್ಬೋದು, ಶಾಲೆಯ ಸಂಪೂರ್ಣ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಇವರ ದುಡಿಮೆಗೆ ಸಾರ್ಥಕತೆ ಪಡಿಬೇಕಿದ್ರೆ ಇಲ್ಲಿರುವ ಮಕ್ಕಳ ಶಿಕ್ಷಣದ ಜೊತೆ ಈ ಶಾಲೆಗೆ ಬರುವಂಥ ಮಕ್ಕಳ ಪೋಷಕರ ಕೂಡ ಸಂಪೂರ್ಣ ಸಹಕಾರ ಬೇಕು. ಈ ಊರಿನ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳ ಒಂದು ಪ್ರೋತ್ಸಾಹದೊಂದಿಗೆ ಈ ಸಂಸ್ಥೆ ಮತ್ತೆ ಅತ್ಯುನ್ನತವಾದಂಥ ವಿದ್ಯಾಸಂಸ್ಥೆಯಾಗಿ ಬೆಳೆಯಲಿ. ಮುಂದೆ ಅತಿ ಶೀಘ್ರದಲ್ಲಿ ಅವರು ಬೆಳ್ಳಿ ಹಬ್ಬವನ್ನು ಆಚರಿಸುವಂತಹ ಒಂದು ಸುಸಂದರ್ಭ ಕೂಡ ಅವರಿಗೆ ಬರಲಿ ಎಂಬ ಶುಭಾಶಯ. ಮೋನು ಸರ್. ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯನವರೇ ಹಾಗೂ ಅಧ್ಯಾಪಕ ವೃಂದದವರೇ, ಧನಲಕ್ಷ್ಮಿ ಗಟ್ಟಿಯವರು ಎಲ್ಲ ಮಾತಾಡಿದ್ದಾರೆ, ನಮಗೇನು ಬಿಡಲಿಲ್ಲ ಮಾತಾಡಲಿಕ್ಕೆ. ಹಾಗೆ ಅವರು ನಾನು ಬರುವಾಗ ಹೇಳಿದರು ತುಂಬ ಮಾತಾಡಿ ಅಂತ. ಇದು ಮಾತಾಡುವ ಹೊತ್ತಲ್ಲ, ನಿಜವಾಗಿ ತುಂಬ ನಮ್ಮ ವಿದ್ಯಾರ್ಥಿನಿಯರು ಸುಮಾರು 1 ಗಂಟೆಯ ಕಾಲ ತಾವು ಭಾಗವಹಿಸಿದ ಆಟೋಟ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಒಂದು ವಿದ್ಯಾಸಂಸ್ಥೆ ಹೇಗೆ ಮುಂದುವರಿಬೇಕು, ಪ್ರಾರಂಭ ಮಾಡಿದರೆ ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವ ಆ ಅನುಭವ, ಅದನ್ನು ರನ್ ಮಾಡಿದವರಿಗೆ ಮಾತ್ರ ಗೊತ್ತು, ನಮಗೆಲ್ಲ ಗೊತ್ತಾಗೋದಿಲ್ಲ. ಭಾಳಷ್ಟು ಕಿರುಕುಳಗಳಿರ್ತವೆ. ನಮ್ಮ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ, ಹೆತ್ತವರ ಸಂಬಂಧ ಹೇಗಿರಬೇಕು ಅಂತ ಎಲ್ಲ ಹೇಳುವುದನ್ನು ನಾವು ಸಮಾಜದಲ್ಲಿ ತುಂಬ ತಿಳಿಲಿಕ್ಕಿದೆ. ಮಳೆ ಬರುವಾಗ ನವಿಲು ನಾಚುತ್ತದಂತೆ, ಮಳೆ ಬರಲಿಕ್ಕೆಲ್ಲ, ಮೋಡ ಬರುವಾಗ ಮಳೆ ಬರಲಿಕ್ಕೆ. ಹಾಗೆ ಕೋಗಿಲೆ ಮರದಲ್ಲಿ ಕೂತ್ಕೊಂಡು ಕೂಗು ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ ಹಣ್ಣಾದರೆ ತಿಂತೇನೆ ಅಂತೇಳಿ. ಈ ಹಣ್ಣನ್ನೆಲ್ಲ ಕೊಯ್ದುಕೊಂಡು ಬಂದ ರೈತ ಗೋಡೌನಲ್ಲಿ ಸ್ಟೋರ್ ಮಾಡಿದಾಗ ಅವನಲ್ಲಿ ಹೋಗಿ ಮಾತಾಡಿಸಿದರೆ ಅವನು ಸಪ್ಪೆ ಮರ ಎಲ್ಲಿರ್ತಾನೆ. ಯಾಕೆಂತ ಕೇಳಿದರೆ ರೇಟ್ ಬರಲಿಲ್ಲ ಅಂತೇಳಿ. ಅಂದರೆ ನಮ್ಮ ಸಮಾಜದ ಮನಸ್ಥಿತಿ ಈ ರೀತಿ ಇದೆ. ಭಾಳಷ್ಟು ಬೇಸರವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಬೇಕುಗಳ ಅವಶ್ಯಕತೆಗಳು ಜಾಸ್ತಿ ಆಗಿದೆ. ನಾವು ಅದನ್ನು ಹೇಗೆ ಪೂರೈಸುವುದು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಬಹುಶಃ ಇಂದಿನ ವಿದ್ಯಾರ್ಥಿ ಜೀವನ ಎಷ್ಟು ಮುಂದುವರಿದಿದೆ ಅಂತ ಹೇಳಿದರೆ, ಭಾಳಷ್ಟು ಕಾಂಪಿಟೇಟಿವ್ ವರ್ಲ್ಡ್. ಈಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಬೇರೆ ಬೇರೆ ಫೀಲ್ಡಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಹೆತ್ತವರು ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಶಾಲೆಯಲ್ಲಿ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಆದರೆ ಒಂದು ವಿಷಯ ಏನಂತ ಹೇಳಿದರೆ, ನಮ್ಮಲ್ಲಿ ಎಲ್ಲ ಮನಸ್ಥಿತಿ ಇರುವುದಂತ ಹೇಳಿದರೆ ನಮ್ಮ ಮಕ್ಕಳು ರ್ಯಾಂಕ್ ಬರಬೇಕು ಅಂತೇಳಿ. ರ್ಯಾಂಕ್ ಬರಬೇಕು ಅಂತ ಒಂದೇ ಹಠ ನಮ್ಮದು, ನಮಗೆ ಹೆತ್ತವರಿಗೆ. ಆದರೆ ಶಾಲೆಯಲ್ಲಿ ಅಧ್ಯಾಪಕರಿಗೂ ಇದೆ, ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ಅಂತೇಳಿ. ಅದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಒಂದು ಶಾಲೆಯಲ್ಲಿ ಒಂದು ಅಧ್ಯಾಪಕಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಹೇಳ್ತಾರಂತೆ, ನೀವು ಎಲ್ಲರೂ 100% ತಗೊಳ್ಬೇಕು, ನಿಮಗೆ 1,000 ರೂಪಾಯಿ ಪ್ರೈಸ್ ಕೊಡ್ತೇನೆ ಅಂತೇಳಿ. ಭಾಳ ಹಿಂದಿನ ಸಂಬಳ ಅವ್ರದ್ದು, ಯಾರ್ದು, ಅಧ್ಯಾಪಕರದ್ದು. ಪುಣ್ಯಕ್ಕೆ ಒಂದು ವರ್ಷ ಆ ಶಾಲೆಯಲ್ಲಿ 5 ಜನ ವಿದ್ಯಾರ್ಥಿಗಳು 100% ತೆಗಿತಾರೆ. ಈ ಟೀಚರ್ ಕೈಯಿಂದ 5,000 ಹೋಯಿತು, ಸಂಬಳ ಕೂಡ 5,000 ಇಲ್ಲ ಆಗ. ಹಾಗೆ ಕೇಳಿದ ನಮ್ಮ ಈ ಪ್ರೈಸೆಲ್ಲ ತೆಕ್ಕೊಂಡು ಹೋದವರೆಲ್ಲ ಒಟ್ಟಿಗೆ ಆಗಿ ಈ ಟೀಚರ್ಗೆ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಫಲೋತ್ಸವನೆಲ್ಲ ಹಿಡ್ಕೊಂಡು ಹೋಗಿ ಅದರೊಳಗೆ ಕವರ್ ಇಟ್ಕೊಂಡು ಹೋಗ್ತಾರೆ. ಅವರಿಗೆ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ ಅದಕ್ಕಿಂತ 1,000 ಸೇರಿಸಿ ಕೊಡುವ ಅಂತೇಳಿ. ಆ ಟೀಚರ್ ಫಲೋತ್ಸವನೆಲ್ಲ ತೆಕ್ಕೊಂಡಿತ್ತು, ಹಣವನ್ನು ವಾಪಸ್ ಕೊಡ್ತಂತೆ. ಯಾಕೆ ಅಂತ ಹೇಳಿದರೆ, ನಾನು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟದ್ದು ಹಣದಾಸೆಗಾಗಿ ಮಕ್ಕಳು 100% ತಗೊಂಡದ್ದಲ್ಲ, ಆದ್ದರಿಂದ ಹಣವನ್ನು ವಾಪಸ್ ತಗೊಂಡು ಹೋಗಿ ಅಂತೇಳಿ. ಅಂಥ ಮನೋಭಾವದ ಶಿಕ್ಷಕರು ನಮಗೆ ಬೇಕು. ನಿಜವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೇಗಿರಬೇಕು ಅಂತ ಹೇಳಿದರೆ, ನಮ್ಮ ಹೆತ್ತವರು ಶಾಲೆಗೆ ಕಳಿಸ್ತಾರೆ, ನಮ್ಮ ಜವಾಬ್ದಾರಿ ಏನಿಲ್ಲ, ಅದೇ ಏನಿದ್ರೂ ಅಧ್ಯಾಪಕರದ್ದು ಅಂತೇಳಿ. ನಿಜವಾಗಿ ನಮ್ಮ ಜವಾಬ್ದಾರಿ ತುಂಬ ಇದೆ ಹೆತ್ತವರದ್ದು. ನಾವು ನಿಜವಾಗಿ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಪಡಿಬೇಕು, ನಮ್ಮ ಸಮಾಜದಲ್ಲಿ ಅವರು ಸಂಸ್ಕಾರಯುತ ವಿದ್ಯಾವಂತರಾಗಿ ಬಾಳಬೇಕು ಅಂತ ಹೇಳುವುದು ನಮ್ಮೆಲ್ಲರ ಆಸೆ. ಆದ್ದರಿಂದ ಈ ಸಂಸ್ಥೆಯ 14ನೇ ವಾರ್ಷಿಕೋತ್ಸವದ ಈ ಒಂದು ಶುಭ ಸಂಜೆಯಲ್ಲಿ
ನಾವೆಲ್ಲರೂ ಸೇರಿದ್ದೇವೆ. ತುಂಬ ಸಂತೋಷಕರವಾದ ಈ ಒಂದು ಸನ್ನಿವೇಶ. ತುಂಬ ಜನ ಭಾಷಣ ಮಾಡಲಿಕ್ಕಿದ್ದಾರೆ. ನಮಗೆ ಮೋಹನ್ ದಾಸ್ ಶೆಟ್ಟಿ ಅವರು ಬರುವಾಗಲೇ ಹೇಳಿದ್ದಾರೆ, ಸ್ವಲ್ಪ ಹಿಂಟು ಕೊಟ್ಟಿದ್ದಾರೆ. ಆದ್ದರಿಂದ ನಾನು ತುಂಬ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಬಂಧುಗಳೇ. 14ನೇ ವರ್ಷದ ಈ ಒಂದು ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಸಂತೋಷದಿಂದಿದ್ದೇವೆ. ಹೆತ್ತವರು, ಅಧ್ಯಾಪಕರು ಹಾಗೂ ಇಲ್ಲಿ ಸೇರಿದವರು ಕೂಡ ಬಹಳ ಸಂತೋಷದಿಂದ್ದೇವೆ. ಇಂಥ ಸಂತೋಷ ಪ್ರತಿ ವರ್ಷ ಒದಗಿ ಬರಲಿ ಅಂತ ಮೋಹನ್ ದಾಸ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ನಾನು ಈ ಒಂದು ಪ್ರದೇಶದಲ್ಲಿ, ಈ ಒಂದು ಅಂಬ್ಲಮುಗರ್ ಗ್ರಾಮದಲ್ಲಿ ಖಂಡಿತವಾಗಿ ಒಂದು ಸ್ಕೂಲನ್ನು ಪ್ರಾರಂಭಿಸಿದ್ದಕ್ಕೆ ನಾನು ಮೋಹನ್ ದಾಸ್ ಶೆಟ್ಟಿ ಅವರ ಕುಟುಂಬಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನನ್ನ ಪಾವೂರು ಇದಕ್ಕಿಂತ ಸ್ವಲ್ಪ ದೊಡ್ಡ ಗ್ರಾಮ, ಇದು ಅಂಬ್ಲಮುಗರು ಕಮ್ಮಿ. ಆದರೆ ಇದುವರೆಗೆ ಒಂದೇ ಒಂದು ಆಂಗ್ಲ ಮಾಧ್ಯಮ ಶಾಲೆ ಮಾಡಲಿಕ್ಕೆ ನನ್ನಿಂದೂ ಆಗಲಿಲ್ಲ, ನಮ್ಮ ಊರಿಂದೂ ಆಗಲಿಲ್ಲ. ಆದರೆ ಹರೇಕಾಲದಿಂದ ಅಂಬ್ಲಮುಗರಿಗೆ ಬಂದು ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದು ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರಿಗೆ ವಿದ್ಯೆಯನ್ನು ದಾನ ಮಾಡುವಂಥ ಮೋಹನ್ ದಾಸ್ ಶೆಟ್ಟಿ ಅವರ ಕುಟುಂಬಕ್ಕೆ ಇನ್ನೊಂದು ಸಲ ಅಭಿನಂದನೆ ಸಲ್ಲಿಸಿ, ಇವತ್ತು ನಿಮ್ಮ ಮಕ್ಕಳ ಒಂದು ಪ್ರತಿಮೆ ಖಂಡಿತವಾಗಿ ಈ ಭೂಮಂಡಲ ಇದೊಂದು ವೇದಿಕೆ. ಇಲ್ಲಿ ನಾವೆಲ್ಲರೂ ಕಲಾವಿದರು. ಇವತ್ತು ಮಾತ್ರ ನಿಮ್ಮ ಮಕ್ಕಳು ಇರ್ಬೋದು, ಆದರೆ ಶಾಶ್ವತವಾದ ಕಲಾವಿದರು ನಾವೆಲ್ಲರೂ ಕಲಾವಿದರು. ಈ ಭೂಮಂಡಲವೇ ಒಂದು ವೇದಿಕೆ, ಇಲ್ಲಿ ನಾವೆಲ್ಲರೂ ಪಾತ್ರ ಮಾಡುವವರು. ಹಾಗಾಗಿ ನನ್ನ ಎಲ್ಲ ಅಕ್ಕ ತಂಗಿಯರಲ್ಲಿ ನನ್ನದೊಂದು ಮನವಿ, ಖಂಡಿತವಾಗಿ ನೀವು ನಿಮ್ಮ ಮಕ್ಕಳ ಕಾರ್ಯಕ್ರಮ ಆದ ಕೂಡಲೇ, ನಮ್ಮ ಪಾವೂರಲ್ಲಿ ಒಂದು ಅಭ್ಯಾಸ ಉಂಟು, ನಿಮಗೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ, ತನ್ನ ಮಗನ ಡ್ಯಾನ್ಸ್ ಮುಗಿದ ಕೂಡಲೇ ಆ ಮಗುವನ್ನು ಎತ್ತಿ ಸೀದಾ ಮನೆಗೆ ಹೋಗೋದು. ಹಾಗೆ ಮಾಡಬಾರ್ದು. ಖಂಡಿತವಾಗಿ ಎಲ್ಲ ಮಕ್ಕಳ ಪ್ರತಿಭೆಯನ್ನು ನೋಡಿ ಹೋಗುವಂಥ ಒಂದು ಗುಣ ನಿಮ್ಮಲ್ಲಿರಬೇಕು. ಹಾಗಾಗಿ ನಾನು ಕೊರಗಪ್ಪ ಶೆಟ್ಟಿಯವರನ್ನು, ರತ್ನಾವತಿ ಅಕ್ಕಿಯನವರನ್ನು ಈ ಪ್ರದೇಶಕ್ಕೆ ಒಂದು 2 ಮಕ್ಕಳನ್ನು ಕೊಟ್ಟಕ್ಕೆ ಕೊರಗಪ್ಪ ಶೆಟ್ಟಿಯವರಿಗೂ ನನ್ನ ಅಕ್ಕೆ ರತ್ನಾವತಿಯವರಿಗೂ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ನೀವು 2 ಮಕ್ಕಳನ್ನು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ದೇರ್ಲಕಟ್ಟೆ ಅಂಬ್ಲಮುಗರಲ್ಲಿ ನಿಮ್ಮ 2 ಮಕ್ಕಳು ಈ ಶಾಲೆ ಪ್ರಾರಂಭಿಸಿ ಜನರಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟ ಹೆತ್ತವರಿಗೆ ನಿಮ್ಮನ್ನು ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ನಿಮಗೆ ದೇವರು ಇನ್ನಷ್ಟು ಆಯುಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಈ ಶಾಲೆಯ ಉತ್ತರೋತ್ತರ ಬೆಳೆಯಕ್ಕೆ ನಿಮ್ಮ ಕಣ್ಣು ಮುಂದೆ ಇನ್ನೂ ಸಹ ಹಲವಾರು ವರ್ಷಗಳ ಕಾಲ ವೇದಿಕೆಯಲ್ಲಿ ನೀವು ಮಿಂಚಲಿಕ್ಕೆ ಆ ದೇವರು ನಿಮಗೆ ಆಯುಷನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಎಲ್ಲ ಹೆತ್ತವರು ಅಂಬ್ಲಮುಗರ್ ಅಂತ ಹೇಳಿದರೆ ನಮಗೆ ಭಾಳಷ್ಟು ಸಂತೋಷ. ಎಲ್ಲ ಜಾತಿ ಧರ್ಮದವರನ್ನು ಒಳ್ಳೆಯ ಒಂದು ರೀತಿಯಲ್ಲಿ ಬದುಕುವಂಥ ಒಂದು ಗ್ರಾಮ ಅಂಬ್ಲಮುಗರ್ ಗ್ರಾಮ. ಇಲ್ಲಿ ನಮ್ಮ ಭಾಳಷ್ಟು ದೈವಸ್ಥಾನ, ಇಲ್ಲಿ ಮಸೀದಿಗಳು ಎಲ್ಲ ವ್ಯವಸ್ಥೆ ಇರುವಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಾಗಿರುವುದು ನಮಗೆಲ್ಲರಿಗೂ ಭಾಳಷ್ಟು ಸಂಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ನನ್ನ ಹಳೆಯ ಸ್ನೇಹಿತರು, ಅಂಬ್ಲಮುಗರು ಹರೇಕಲ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಹಳೆಯ ಸ್ನೇಹಿತರು ಮೋಹನ್ ದಾಸ್ ಶೆಟ್ಟಿಯವರು. ಖಂಡಿತವಾಗಿ ನನ್ನಾಗೆ ಸ್ವಲ್ಪ ಗಿಡ್ಡ ಇದ್ದರು, ಮೂರ್ತಿ ದೊಡ್ಡದು, ಶಾಲೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈ ಒಂದು ಗ್ರಾಮದಲ್ಲಿ ಒಂದು 14 ವರ್ಷದಿಂದ ಶಾಲೆ ಮಾಡಿ ಖಂಡಿತವಾಗಿ ಅವರ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಶಾಲೆ ಮಾಡಿದ್ದಲ್ಲ, ಅಥವಾ ದುಡ್ಡು ಮಾಡಲಿಕ್ಕೂ ಶಾಲೆ ಮಾಡಿದ್ದಲ್ಲ. ಒಂದು ಶಾಲೆ ಸರ್ವ ಧರ್ಮದ ದೇಗುಲ ಯಾವುದಂತ ಕೇಳಿದರೆ ಅದು ಶಾಲೆ. ಹಾಗಾಗಿ ಶಾಲೆ ಮಾಡಿದ ಮೂಲ ಉದ್ದೇಶ ತಾನೂ ಬದುಕಬೇಕು, ನನ್ನ ಪರಿಸರದ ಎಲ್ಲ ಸಾರ್ವಜನಿಕರ ಮಕ್ಕಳು ಒಂದು ಒಳ್ಳೆಯ ಸೃಪಜೆಯಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಬರಬೇಕಂತ ಹೇಳಿ ಅವರ ಉದ್ದೇಶವನ್ನು ಇಟ್ಕೊಂಡು ಶಾಲೆ ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ನಾನು ಮೋಹನ್ ದಾಸ್ ಶೆಟ್ಟಿಯವರನ್ನು, ವೇದಿಕೆಯಲ್ಲಿದ್ದ ನಮ್ಮ ಎಲ್ಲ ಆತ್ಮೀಯ ಮಿತ್ರರು, ನಮ್ಮ ಧನಲಕ್ಷ್ಮಿ ಕಟ್ಟಿಯವರನ್ನು, ಪಂಚಾಯತಿನ ಅಧ್ಯಕ್ಷರನ್ನು, ಪಂಚಾಯತ್ ಸದಸ್ಯರು ಇಕ್ಬಾಲ್ರವರು, ನಮ್ಮ ಪ್ರೌಢಶಾಲೆಯ ಅಧ್ಯಕ್ಷರು, ನಾನು ಕಳೆದ ಸಾಲ ಒಂದು ಮೀಟಿಂಗಲ್ಲಿ ಹೇಳಿದ್ದೇನೆ ತಾಲೂಕು ಪಂಚಾಯತಿಯಲ್ಲಿ, ಆಂಗ್ಲ ಮಾಧ್ಯಮ ಶಾಲೆ ಯಾವುದೇ ಫಂಕ್ಷನಿಗೂ ನಾವು ಹೋಗಬಾರ್ದು ಅಂತ. ಸರ್ಕಾರಿ ಶಾಲೆಯ ಫಂಕ್ಷನ್ಗೆ ಮಾತ್ರ ನಾವು ಜನಪ್ರತಿನಿಧಿಗಳು ಹೋಗಬೇಕು, ಆಂಗ್ಲ ಮಾಧ್ಯಮ ಶಾಲೆಗೆ ನಾವು ಯಾರು ಹೋಗಬಾರದಂದ್ರೆ. ಖಂಡಿತವಾಗಿ ನಾವು ಯಾರು ಹೋಗದಿದ್ದರೆ ಹೆತ್ತವರು ಖಂಡಿತ ನಮಗೆ ಹೊಡೀತಾರೆ. ಯಾಕೆಂತ ಹೇಳಿದರೆ ಸರ್ಕಾರಿ ಶಾಲೆಗೆ ಎಷ್ಟು ಹೋಗ್ತಾರೆ ಅಷ್ಟೇ ಆಂಗ್ಲ ಮಾಧ್ಯಮ ಶಾಲೆಗೆ ಇವತ್ತು ನಮ್ಮ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ನಾನೊಬ್ಬ ಅಥವಾ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಆಂಗ್ಲ ಮಾಧ್ಯಮ ಶಾಲೆಗೆ ಫಂಕ್ಷನ್ಗೆ ಹೋಗೋದಿಲ್ಲ ಅಂತ ಕೂತ್ರೆ ಹೆತ್ತವರು ಹೊಡೆಯಿದ್ರು ಖಂಡಿತ. ಹಾಗಾಗಿ ಅದನ್ನು ಕೈಬಿಟ್ಟು ಈಗೆಲ್ಲ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳುತ್ತಾ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲರಿಗಿಂತಲೂ ಬಹಳ ಸಂತೋಷ.
ಒಬ್ಬ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ ನನಗೆ ಇರ್ತದೆ. ಯಾಕೆಂದರೆ ಅಮ್ಲಮೊಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಸರ್ಕಾರಿ ಶಾಲೆಗಳು, ಇನ್ನೊಂದು ಕಡೆ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನ, ಇನ್ನೊಂದು ಕಡೆ ಕುಂಡೂರು ಜುಮಾ ಮಸೀದಿ, ಇನ್ನೊಂದು ಭಾಗದಲ್ಲಿ ಹೋಲಿ ಕ್ರಾಸ್ ಚರ್ಚ್. ಈ 3 ಆಯಾ ಧರ್ಮದ ದೇಗುಲದ ಮಧ್ಯದಲ್ಲಿ ಇರತಕ್ಕಂತಹ ಗ್ರಾಮದ ಇಡೀ ನಮ್ಮ ವಿದ್ಯಾರ್ಥಿನಿಯರ ದೇಗುಲ ಇದ್ದರೆ ಅದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಂತ ಸ್ಪಷ್ಟವಾಗಿ ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಬಹುಶಃ 2003 ಮತ್ತು 2004ರಲ್ಲಿ ಮೋಹನ್ ದಾಸ್ ಶೆಟ್ಟಿಯವರು ಒಂದು ಚಿಕ್ಕ ಒಂದು ಕಟ್ಟಡದಲ್ಲಿ ನಮ್ಮ ಕಣ್ಮುಂದೆ ನಾವು ಕಂಡಿದ್ದೇವೆ. ಅಬ್ದುಲ್ ರಹಮಾನ್ ಎಂಬವರ ಒಂದು ಕಟ್ಟಡದಲ್ಲಿ 9 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡಿದಂತಹ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆ 2020 ಇಸವಿಯಲ್ಲಿ 400 ಮಕ್ಕಳಿಗೆ ಮುಟ್ಟಿದೆ. ಬಹುಶಃ ಇದರ ಹಿಂದೆ, ಅಂದರೆ ಈ ಒಂದು ಬೆಳವಣಿಗೆಗಳ ಹಿಂದೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ಅವರ ಧರ್ಮಪತ್ನಿ ಮತ್ತು ಅವರ ಪೋಷಕ ವೃಂದದವರು ಮತ್ತು ಈ ಗ್ರಾಮಸ್ಥರು ಕಾರಣ ಅಂತ ಸ್ಪಷ್ಟವಾಗಿ ನಾನು ಈ ಸಮಯದಲ್ಲಿ ಹೇಳಲು ಇಚ್ಛಿಸ್ತೇನೆ. ತಂದೆ ತಾಯಿಯ ಆಶೀರ್ವಾದ ಎಷ್ಟು ತನಕ ಒಂದು ಮಕ್ಕಳಿಗಿದೆಯೋ ಅಷ್ಟು ತನಕ ಇಹಲೋಕ ಮತ್ತು ಪರಲೋಕದಲ್ಲಿ ಅವರಿಗೆ ವಿಜಯ ಅಂತ ಸ್ಪಷ್ಟವಾಗಿ ಈ ಒಂದು ವೇದಿಕೆ ನಮ್ಮ ಕಣ್ಮುಂದೆ ಕಾಣ್ತದೆ. ಯಾಕೆಂದರೆ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಂಡು ಬಂದು ತಮ್ಮ ಪಕ್ಕದಲ್ಲಿಯೇ ತಂದೆ ತಾಯಿ ಮತ್ತು ಧರ್ಮ ಪತ್ನಿಯನ್ನು ಕೂತ್ಕೊಳ್ಳಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರು ನೋಡುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಅದು ಮೋಹನ್ ದಾಸ್ ಶೆಟ್ಟಿ ಅವರು ಮಾತ್ರ ಅಂತ ನಾನು ಸ್ಪಷ್ಟವಾಗಿ ಹೇಳಲು ಇಚ್ಛಿಸ್ತೇನೆ. ಬಹುಶಃ ನಮ್ಮ ಗ್ರಾಮದ ಹೆಮ್ಮೆಯ ಶಾಲೆ, ನಮ್ಮ ಗ್ರಾಮದಲ್ಲಿ ಒಂದೇ ಆಂಗ್ಲ ಮಾಧ್ಯಮ ಶಾಲೆ, ಅದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ನಮಗೆ ಹೆಮ್ಮೆ ಇದೆ. ಬೇರೆ ಕಡೆಯಲ್ಲಿ ಹೋದರೆ ನಮ್ಮೊಂದು ಎಲ್ಲ ಪ್ರೋಟೋಕಾಲ್ ಲಿಸ್ಟ್ ತೆಗೆಯುವಾಗ ಅದರಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಸಹ ಇದೆ. ಆದ್ದರಿಂದ ಎಲ್ಲ ಪೋಷಕ ವೃಂದದವರು ಮತ್ತು ಗ್ರಾಮಸ್ಥರು, ಎಲ್ಲ ರಾಜಕೀಯ ಪ್ರತಿನಿಧಿಗಳು ಇದಕ್ಕೆ ಸಂಪೂರ್ಣ ಸದಾ ಸಮಯದಲ್ಲಿ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ನಾನು ಸ್ಪಷ್ಟವಾಗಿ ವಿನಂತಿಸುತ್ತೇನೆ. ಇನ್ನು ಉಳಿದ ಸಮಯದಲ್ಲಿ, ಅಂದರೆ ಮುಂದಿನ ಭಾಗದಲ್ಲಿ ಬರುವ ವರ್ಷ, ಅಂದರೆ 17ನೇ ವರ್ಷದಲ್ಲಿ ಇದಕ್ಕಿಂತಲೂ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ದೇವರವರಿಗೆ ಕರುಣಿಸಲಿ ಅಂತ call upon our correspondent to give away the mementos. It is not joy that makes us grateful. It is the gratitude that makes us joyful. Now I would like to call Ms. Srinidhi ma'am to give away the Extend my most sincere thanks to Almighty. First and foremost, I like to thank today's program president, Mr. Mohammad Rafiq, president of Amlamoguru Gram Panchayat. Thank you, sir. I would like to thank Mrs. Dhanalakshmi Gatti, member of Jilla Panchayat, for inaugurating today's program. Thank you, ma'am.